ಪ್ರಮೋದ್ ಮಧ್ವರಾಜ್ ಅವಕಾಶವಾದಿ ರಾಜಕಾರಣಿ. ಮೊದಲ ಬಾರಿ ಗೆದ್ದವನಿಗೆ ಪಕ್ಷ ಎಲ್ಲ ಅವಕಾಶ ಕೊಟ್ಟಿತ್ತು. ಪ್ರಮೋದ್ ಜಿಲ್ಲಾ ಕಾಂಗ್ರೆಸ್ ವಿರುದ್ಧ ಮಾತನಾಡುವುದು ಶೋಭೆ ತರಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ್ ಹೇಳಿದರು. ಅವರು ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಪ್ರಮೋದ್ ಹೇಳಿದವರಿಗೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅವಕಾಶ ಕೊಟ್ಟಿದ್ದೇವೆ. ಪ್ರಮೋದ್ ಕಾಂಗ್ರೆಸ್ ಬಿಟ್ಟು ಹೋಗಿರುವುದು ದುರದೃಷ್ಟಕರ. ಪ್ರಮೋದ್ಗೆ ಸಣ್ಣ ವಯಸ್ಸಿನಲ್ಲಿ ಎಲ್ಲ ಹುದ್ದೆಯನ್ನ ಕೊಟ್ಟಿದ್ದೇವೆ. ಡಿಕೆಶಿ ಪ್ರಮೋದ್ ಮೇಲೆ ಬಹಳ ನಿರೀಕ್ಷೆಯನ್ನ ಇಟ್ಟಿದ್ರು. ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ಗೆ ಮತದಾರರಿಗೆ ದ್ರೋಹ ಮಾಡಿದ್ದಾರೆ. ಮಧ್ವರಾಜ್ ವೈಯಕ್ತಿಕ ಆಸೆ ಏನಿದೆ ಗೊತ್ತಿಲ್ಲ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅನ್ನ ತಳಮಟ್ಟದಿಂದ ಕಟ್ಟುತ್ತೇವೆ, ರಾಜಕಾರಣ ನಿಂತ ನಿರಲ್ಲ. ಉಡುಪಿಯಲ್ಲಿ ಮತ್ತೆ ಪಕ್ಷ ಕಟ್ಟುತ್ತೇವೆ ಎಂದು ಧ್ರುವನಾರಾಯಣ್ ಹೇಳಿದ್ರು. ಅವರು ಏನು ಹೇಳಿದ್ರು ಎಲ್ಲವನ್ನೂ ಕೂಡ ನಾವು ಮಾಡಿದ್ದೇವೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆನೂ ಕೂಡ ನಾವು ಅವರು ಹೇಳಿದ ರೀತಿಯಲ್ಲೇ ಮಾಡಿಕೊಟ್ಟಿದ್ದೇವೆ. ಮತ್ತು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರು ಹೇಳಿದಂಥ ಅಭ್ಯರ್ಥಿಯನ್ನೇ ನಾವು ಆಯ್ಕೆಯನ್ನು ಮಾಡಿ ಅವರಿಗೆ ತಿಳಿಸಿದ ಹಾಗೆ ಅವರಿಗೆ ಸಹಾಯವನ್ನು ಮಾಡಿದ್ದೇವೆ. ದುರದೃಷ್ಟಕರ. ಸೊ ಹಾಗಾಗಿ ಪಕ್ಷದಿಂದ ಯಾವುದೇ ರೀತಿಯಾದಂಥ ಒಂದು ಸಣ್ಣ ತಪ್ಪನ್ನು ಕೂಡ ನಾವು ಯಾರೂ ಕೂಡ, ಅದು ಮೇಲ್ಮಟ್ಟದ ಹೈಕಮಾಂಡ್ ಇರ್ಬೋದು, ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಯಾವುದೇ ರೀತಿಯಾದಂಥ ಅವರಿಗೆ ಸ್ವಲ್ಪನೂ ಕೂಡ ಪಕ್ಷದಿಂದ ಅಗೌರವ ಕಾಣುವ ರೀತಿಯಲ್ಲಿ ಅವರಿಗೆ ಕಂಡಿಲ್ಲ. ಅವರಿಗೆ ಸೂಕ್ತ ಸ್ಥಾನಮಾನಗಳು ಎಲ್ಲ ಹುದ್ದೆಗಳು ಕೂಡ ಅವ್ರಿಗೆ ಬೇಗನೆ ಸಣ್ಣ ವಯಸ್ಸಿನಲ್ಲೇ ಎಲ್ಲ ಹುದ್ದೆಗಳನ್ನು ನಾವು ಕೊಟ್ಟಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವ್ರ ಬಗ್ಗೆ ಅಪಾರವಾದಂಥ ನಂಬಿಕೆ ಇಟ್ಟಿದ್ದರು ಇವ್ರ ಮೇಲೆ. ಕಾರಣ ಏನಪ್ಪ ಅಂದರೆ, ಒಬ್ಬ ಹಿಂದುಳಿದ ಸಮಾಜಕ್ಕೆ ಸೇರಿದಂಥವರು, ಅವರು ರಾಜ್ಯ ಮಟ್ಟದ ಒಬ್ಬ ನಾಯಕನಾಗಿ ಬೆಳೀಲಿ, ಒಬ್ಬ ಮೊಗವೀರ ಸಮಾಜದಿಂದ ಒಬ್ಬ ಯುವಕ ಬೆಳೀಲಿ, ರಾಜ್ಯ ಮಟ್ಟದ ನಾಯಕನಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಅವರು ಮೊನ್ನೆ ಬಿಡುಗಡೆ ಆದಂಥ ರಾಜ್ಯ ಪದಾಧಿಕಾರಿಗಳ ಪಟ್ಟಿನಲ್ಲಿ ಅವ್ರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡುವಂಥದ್ದು. ಸಚಿವರಾಗಿ ಕೆಲಸ ಮಾಡಿದಂಥವರು ಉಪಾಧ್ಯಕ್ಷರಿದ್ದಾರೆ ಪಟ್ಟಿನಲ್ಲಿ. ಅಂಥವ್ರಿಗೆ ಸರಿಸಮಾನವಾಗಿ ಅವ್ರಿಗೆ ಉಪಾಧ್ಯಕ್ಷರಂಥ ಹುದ್ದೆನ ಕೊಟ್ಟರೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಇವರು ಮಾಡಬಾರ್ದಿತ್ತು. ನಿಜವಾಗ್ಲೂ ಕೂಡ ಕ್ಷೇತ್ರದ ಮತದಾರರಿಗೆ ತಲೆ ತಗ್ಗಿಸುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಅವರು. ಹಾಗಾಗಿ ಇವತ್ತು ಅವರು ಬಿಟ್ಟು ಹೋಗಿದ್ದಾರೆ. ಅವರ ವೈಯಕ್ತಿಕ ಆಸೆ ಏನಿದೆಯೋ ನನಗೆ ಗೊತ್ತಿಲ್ಲ. ನಳಿನ್ ಕುಮಾರ್ ಕಟೀಲ್ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಕಾಂಗ್ರೆಸ್ ಮುಕ್ತ ಮಾಡೋದು ಬಿಜೆಪಿಯ ಹಗಲು ಕನಸು. ರಾಜ್ಯದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಳಿನ್ ಕುಮಾರ್ ಅಂಕಿಅಂಶ ಇಟ್ಟುಕೊಂಡು ಮಾತನಾಡಬೇಕು ಎಂದು ಹೇಳಿದ್ರು. ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣದ ಬಗ್ಗೆ ಮಾತನಾಡಿದ ಅವರು, ಸಮರ್ಥ ಅಧ್ಯಕ್ಷ ಆಗಿದ್ರೆ ಕಾರ್ಯಾಚರಣೆಯನ್ನ ಮಾಡಿ, ಸಿದ್ದರಾಮಯ್ಯರನ್ನ ಬಂಧನ ಮಾಡಿ. ನಳಿನ್ ಕುಮಾರ್ ಒಬ್ಬ ಹಿಟ್ ಅಂಡ್ ರನ್ ಕೇಸ್. ಸಿದ್ದರಾಮಯ್ಯ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಆಡಳಿತಗಾರ. ಬಿಜೆಪಿ ಮನೆಯಲ್ಲಿ ದೊಡ್ಡ ಹೆಗ್ಗಣ ಇದೆ. ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿಗೆ ಇಲ್ಲ. ನಳಿನ್ ಕುಮಾರ್ ಕಟೀಲ್ ಅಸಮರ್ಥ ರಾಜ್ಯಾಧ್ಯಕ್ಷ ಎಂದು ವಾಗ್ದಾಳಿ ನಡೆಸಿದ್ರು. ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟೇ ಬೇಜವಾಬ್ದಾರಿ ಹೇಳಿಕೆ, ಬೇಸ್ಲೆಸ್ ಅಲಿಗೇಷನ್. ಅದು ಅರ್ಕಾವತಿ ಡಿನೋಟಿಫಿಕೇಷನಲ್ಲಿ ಸಿದ್ದರಾಮಯ್ಯನವ್ರನ್ನ ಜೈಲ್ಗೆ ಹಾಕ್ತೀವಿ ಅಂತ ನಿಮಗೆ ಗಟ್ಸಿದ್ರೆ, ನಿಜವಾದ ಅಧ್ಯಕ್ಷರಾಗಿದ್ದರೆ 3 ವರ್ಷ ಆಗಿದೆ ನಿಮ್ಮ ಸರ್ಕಾರ ಬಂತು, ಏನು ಮಾಡ್ತಾ ಇದ್ರಿ ನೀವು? ಈಗಲೂ ಹೇಳ್ತೀನಿ ನಿಮಗೆ ನಿಜವಾಗಿ ಗಟ್ಸಿದ್ರೆ, ನೀವು ಅಧ್ಯಕ್ಷರೇ ಆಗಿದ್ದರೆ, ಸಮರ್ಥ ಅಧ್ಯಕ್ಷರು ಅಂತ ಅನ್ಸ್ಕೊಬೇಕಾದ್ರೆ ನಿಮ್ಮ ಹೇಳಿಕೆಗೆ ಬದ್ಧವಾಗಿ ನೀವು ಕಾರ್ಯಾಚರಣೆ ಮಾಡಿ ಬಂಧಿಸಿ, ನೀವು ನೋಡೋಣ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಕೇಸ್ ಆದರು. ಒಬ್ಬ ಕಳಂಕರಹಿತ ರಾಜಕಾರಣಿ ಸಿದ್ದರಾಮಯ್ಯನವರು 40 ವರ್ಷಗಳ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. 5 ವರ್ಷ ಆಡಳಿತ ಕೊಟ್ಟಿದ್ದಾರೆ. ಒಂದು ಕಡೆ ಕಾನೂನು ಸುವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು 5 ವರ್ಷ. ಇದೇ ವಿನಯ್ ಕುಮಾರ್ ಸೊರಕೆ ಅವರು ಅವ್ರ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿದ್ದರು. ಒಂದು ಕಡೆ ಕಾನೂನು ಸುವ್ಯವಸ್ಥೆ, ಇನ್ನೊಂದು ಕಡೆ ಕಾರ್ಯಕ್ರಮಗಳ ಅನುಷ್ಠಾನ, ಕೊಟ್ಟಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಒಬ್ಬ ಮಂತ್ರಿಗಳ ಮೇಲೂ ಕೂಡ ಕಪ್ಪು ಚುಕ್ಕೆ, ಒಂದು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆ ಕೊಟ್ಟಂಥ ಪ್ರಸಂಗ ಇಲ್ಲ. ನಿಮ್ಮ ಮನೇಲೆ ದೊಡ್ಡ ಹೆಗ್ಗಣಗಳು ಕಾಣ್ತಾ ಇದೆ. ದೊಡ್ಡ ಹೆಗ್ಗಣ. ನಾಚಿಕೆ ಆಗ್ಬೇಕು ನಿಮಗೆ ಮಾತನಾಡೋಕ್ಕೆ. ನೈತಿಕತೆ ಏನಿದೆ ನಿಮಗೆ? ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮಗೇನಿದೆ? ಒಬ್ಬ ಅಧ್ಯಕ್ಷರಾಗಿ ನಿಮಗೆ ಅಸಮರ್ಥ ಅಧ್ಯಕ್ಷರು ಅಂತ ಹೇಳಬೇಕಾಗುತ್ತೆ ನಾನು ನಿಮ್ಮನ್ನು. ನಿಮಗೆ ಗಟ್ಸ್ ಇದ್ದರೆ, ಸಾಮರ್ಥ್ಯ ಇದ್ದರೆ ತನಿಖೆ ಮಾಡಿಸಿ. ಕೇಂದ್ರ ಸರ್ಕಾರನೂ ನಿಮ್ಮದೇ ಇದೆ,
ರಾಜ್ಯ ಸರ್ಕಾರನೂ ನಿಮ್ಮದೇ ಇದೆ, ಏಜೆನ್ಸಿ ಎಲ್ಲ ನಿಮ್ಮಲ್ಲೇ ಇದೆ. ಯಾಕೆ ನೀವು ತನಿಖೆ ಮಾಡಿಸ್ಬಾರ್ದು? ಯಾಕೆ ಕಾರ್ಯಾಚರಣೆ 3 ವರ್ಷ ಆಯ್ತಲ್ಲ, 3 ವರ್ಷದಿಂದ ಏನು ಮಾಡ್ತಾ ಇದ್ರಿ ತಾವು? ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನಯ್ ಕುಮಾರ್ ಸೊರಕೆ, ಅಶೋಕ್ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಉಡುಪಿ.